ಒಂದು ವಾರದ ಹಿಂದಿನ ದಿನಾಂಕವನ್ನ ನೆನಪಿಸಿಕೊಳ್ಳೋಕೆ ತಡಕಾಡುವುದು ಸಾಮಾನ್ಯ. ಆದರೆ ಈ ಶಾಲೆಯ ಮಕ್ಕಳು ಲಕ್ಷ ದಶಲಕ್ಷ ವರ್ಷಗಳ ಹಿಂದಿನ ಮುಂದಿನ ವರ್ಷದ ದಿನವನ್ನ ಸಲೀಸಾಗಿ ಹೇಳುತ್ತಾರೆ. ಮಕ್ಕಳ ಈ ಸಾಧನೆ ಇದೀಗ ವಿಶ್ವ ದಾಖಲೆಯ ಪುಟಗಳನ್ನ ಸೇರುವ ಹಂತಕ್ಕೂ ತಲುಪಿದೆ. ಬನ್ನಿ ಈ ಮಕ್ಕಳ ಸಾಧನೆಯ ಬಗ್ಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅಲಂಕಾರಿನ ಭಾರತಿ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳ ಸಾಧನೆಯ ಕತೆ. ಈ ಮಕ್ಕಳ ಸಾಧನೆ ಕೆಲವೇ ದಿನಗಳಲ್ಲಿ ವಿಶ್ವ ದಾಖಲೆಯನ್ನ ಪಡೆಯಲಿದೆ. ಹೌದು, ಕ್ಯಾಲೆಂಡರ್ ಮೆಮೊರೈಸಿಂಗ್ ಎನ್ನುವ ವಿಶೇಷ ತರಬೇತಿಯನ್ನ ಪಡೆದಿರುವ ಈ ಮಕ್ಕಳು ಇದೀಗ ತನ್ನ ಜ್ಞಾಪಕ ಶಕ್ತಿಯ ತಂತ್ರಗಳನ್ನು ಬಳಸಿಕೊಂಡು ಲಕ್ಷ ದಶಲಕ್ಷ ವರ್ಷಗಳ ಹಿಂದಿನ ಮುಂದಿನ ದಿನವನ್ನ ಸಲೀಸಾಗಿ ಹೇಳುತ್ತಾರೆ. 2nd October 1989-76 बुधवार Wednesday 2nd October 1989-76 this Wednesday correct May 31st May 172495 मंगलवार Tuesday ಯಾವುದೋ ಒಂದು ವರ್ಷ, ತಿಂಗಳು ಹಾಗೂ ದಿನಾಂಕವನ್ನ ಈ ಮಕ್ಕಳ ಮುಂದೆ ಇಟ್ಟಲ್ಲಿ ಆ ದಿನಾಂಕ ಯಾವ ದಿನ ಅನ್ನುವುದನ್ನ ಈ ಮಕ್ಕಳು ಕೆಲವೇ ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚಿ ಹೇಳುತ್ತಾರೆ. ಈ ಮಕ್ಕಳ ವಿಶ್ವ ದಾಖಲೆಗಾಗಿ ನಡೆಯುವ ಪೂರ್ವಭಾವಿ ಸಿದ್ಧತೆಗಳನ್ನು ಶಾಲೆಯಲ್ಲೇ ಪೂರ್ಣಗೊಳಿಸಲಾಗಿದೆ. ಮಕ್ಕಳ ಈ ಸಾಧನೆಯನ್ನ ಪರೀಕ್ಷೆ ಮಾಡಲು ವಿವಿಧ ಕ್ಷೇತ್ರಗಳ ತಜ್ಞರನ್ನ ಈ ಸಿದ್ಧತಾ ಸಭೆಗೆ ಆಹ್ವಾನಿಸಲಾಗಿತ್ತು. ಈ ತಜ್ಞರು ನೀಡಿದ ವರ್ಷ, ತಿಂಗಳು, ದಿನಾಂಕವನ್ನ ಮಕ್ಕಳ ಮುಂದೆ ಇಟ್ಟಾಗ ಮಕ್ಕಳು ದಿನವನ್ನ ನಿಖರವಾಗಿ ಹೇಳುತ್ತಿದ್ರು. ಮಕ್ಕಳು ಹೇಳುತ್ತಿರುವುದು ಸರಿ ಎನ್ನುವುದನ್ನ ಖಚಿತಪಡಿಸಿಕೊಳ್ಳಲು ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸಿದ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗಿತ್ತು. 0ಯಿಂದ ಹಿಡಿದು ಅನಂತದವರೆಗಿನ ಸಂಖ್ಯೆಯ ವರ್ಷಗಳ ದಿನವನ್ನ ಈ ಮಕ್ಕಳು ಹೇಳುತ್ತಿದ್ದು ಇದು ಹೊಸ ವಿಶ್ವ ದಾಖಲೆಯಾಗಲಿದೆ. ಮಕ್ಕಳಿಗೆ ಎಷ್ಟು ಸಾವಿರ ಕೋಟಿ ವರ್ಷ ಅಂದರೆ 0ಯಿಂದ ಅನನ್ಯ ಯಾವುದೇ ಡೇಟ್ ದಿವಸ ಹೇಳಿದ್ರೆ ಯಾವ ದಿವಸ ಅಂತ ಪಟ್ ಅಂತ 5ರಿಂದ 6 ಸೆಕೆಂಡ್ ಒಳಗೆ ಹೇಳ್ತಾರೆ. ಈ ಡಿಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಮಕ್ಕಳು 4 ತಿಂಗಳಿಂದ ತಯಾರಿಯಾಗಿದ್ದಾರೆ. ಪ್ರತಿ ದಿವಸ 10ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಿ ಈ ಡಿಮಾನ್ಸ್ಟ್ರೇಷನ್ ರೆಡಿಯಾಗಿದ್ದಾರೆ. ಇಲ್ಲಿಯವರೆಗೂ ಈ ಕ್ಯಾಲೆಂಡರ್ ಡಿಮಾನ್ಸ್ಟ್ರೇಷನ್ ಅಥವಾ ಕ್ಯಾಲೆಂಡರ್ ವಿಶ್ವ ದಾಖಲೆ ಎಲ್ಲೂ ಆಗಿಲ್ಲ, ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಇಲ್ಲಿವರೆಗಿರೋ ವಿಶ್ವ ದಾಖಲೆ ಬರೀ 11,000 ವರ್ಷ. ಈ ದಿವಸ ಈ ಮಕ್ಕಳ ಡಿಮಾನ್ಸ್ಟ್ರೇಷನ್ ನಂತರ ಇದು ಒಂದು ಹೊಸ ವಿಶ್ವ ದಾಖಲೆ ಆಗುತ್ತೆ. ಮತ್ತು ಈ ವಿಶ್ವ ದಾಖಲೆ ಯಾರು ಮುರಿದೇ ಇರುವಂತಹ ವಿಶ್ವ ದಾಖಲೆ, ಯಾಕೆಂದರೆ ಇದು 0ಯಿಂದ ಅನನ್ಯ ಆಗಿರೋದ್ರಿಂದ ಮುಂದೆ ಯಾರು ವಿಶ್ವ ದಾಖಲೆ ಇದನ್ನು ಬ್ರೇಕ್ ಮಾಡುವಂಥದ್ದಿಲ್ಲ. ಹಿಂದುಳಿದ ಪ್ರದೇಶದ ಕನ್ನಡ ಮಾಧ್ಯಮ ಶಾಲೆಯ ಈ ಮಕ್ಕಳು ಈ ಅದ್ಭುತ ಸಾಧನೆಯನ್ನ ಗಳಿಸಲು ನಿರಂತರ 4 ತಿಂಗಳ ಕಾಲ ಶ್ರಮಿಸಿದ್ದಾರೆ. ದಿನಕ್ಕೆ 1-2 ಗಂಟೆಗಳ ಕಾಲ ಇದೇ ವಿಷಯಕ್ಕೆ ಮೀಸಲಿಟ್ಟಿದ್ದ ಈ ಮಕ್ಕಳು ತನ್ನ ಸಾಧನೆಯ ಪ್ರದರ್ಶನಕ್ಕೆ ಸಿದ್ಧಗೊಂಡಿದ್ದಾರೆ. ಶಾಲೆಯ 20 ಮಕ್ಕಳು ಈ ವಿಶೇಷ ತರಬೇತಿಗೆ ಆಯ್ಕೆಯಾಗಿದ್ರು. ಕೊನೆಯ ಹಂತಕ್ಕೆ ಕೇವಲ 3 ಮಕ್ಕಳು ಮಾತ್ರ ಉಳಿದುಕೊಂಡಿದ್ದಾರೆ. ಪ್ರತಿ ದಿವಸ ಕಾಲು ಗಂಟೆ ಇದನ್ನು ಅಭ್ಯಾಸ ಮಾಡ್ತಿದ್ದೆ. ಮತ್ತು ರಾಕೇಶ್ ಮೋಹನ್ ಅವರು ಕೂಡ ನಮಗೆ ತುಂಬ ಅಭ್ಯಾಸ ಮಾಡಿಸಿದ್ರು. ಶುಕ್ರವಾರ ಶನಿವಾರ ಎಲ್ಲ ಬರ್ತಿದ್ರು. ಇದರಿಂದ ನಾನು ಹೀಗೆ ಮಿಸ್ಟೇಕ್ಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಗಣಿತವನ್ನೆಲ್ಲ ತುಂಬ ಸುಲಭವಾಗಿ ನಾವು ಕಲಿಬೋದು. ಅದಕ್ಕೆ ತುಂಬ ಟೆಕ್ನಿಕ್ಗಳನ್ನೆಲ್ಲ ಕಲಿಸಿದ್ದಾರೆ. ಅದು ಕೂಡ ತುಂಬ ಸುಲಭ ಉಂಟು. ಅದನ್ನು ಕಲಿತರೆ ನಾವು ಸಮಾಜ ಗಣಿತ ಕೂಡ ತುಂಬ ಸುಲಭವಾಗಿ ಕಲಿಯಬಹುದು. ವಿಶ್ವ ದಾಖಲೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವ ಈ ಮಕ್ಕಳು ಮುಂದಿನ ಕೆಲವೇ ದಿನಗಳಲ್ಲಿ ತಮ್ಮ ವಿಶೇಷ ತಂತ್ರವನ್ನ ವಿಶ್ವ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಪ್ರವೀಣ್, V4 News 24/7 ಪುತ್ತೂರು.